ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ತೇಜಸ್ವಿನಿ ಅವರ ವಿರುದ್ಧ ಅಟ್ರಾಸಿಟಿ ದೂರು ದಾಖಲಾಗಿದ್ದರೂ ಈವರೆಗೆ ಅವರನ್ನು ಬಂಧಿಸಲಾಗಿಲ್ಲ ಎಂದು ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಜಿಲ್ಲಾಧ್ಯಕ್ಷ ಹನ್ರಾಳ್ ನಾಗಭೂಷಣ್ ಅಸಮಾಧಾನ ವ್ಯಕ್ತಪಡಿಸಿದರು. ನಗರದ ಖಾಸಗಿ ಹೋಟೆಲೊಂದರಲ್ಲಿ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಹಾಗೂ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಿಕ್ಕನಾಯಕನಹಳ್ಳಿ ತಹಶೀಲ್ದಾರ್ ವಿರುದ್ಧ ಅಟ್ರಾಸಿಟಿ ದೂರು ದಾಖಲಾಗಿ 4 ದಿನಗಳು ಕಳೆದವು. ಆದರೆ ಆರೋಪಿತೆ ತಹಶೀಲ್ದಾರನ್ನು ಇದುವರೆಗೆ ಬಂಧಿಸಿಲ್ಲ. ಗಂಭೀರ ಆರೋಪ ಹೊತ್ತಿರುವ ತಹಶೀಲ್ದಾರನ್ನು ಕೆಸಿಎಸ್ಆರ್ ನಿಯಮದಂತೆ ಕೂಡಲೇ ಅಮಾನತುಗೊಳಿಸುವಂತೆ 2 ಬಾರಿ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದು ಇದುವರೆಗೂ ಅಮಾನತು ವರ್ಗಾವಣೆ ಮಾಡಿರುವುದಿಲ್ಲ ಎಂದು ಅವರು ಹೇಳಿದರು. ತುರ್ತಾಗಿ ಸಂಬಂಧಿಸಿದ ಪೊಲೀಸ್ ಆಡಳಿತ ಆರೋಪಿತೆ ತಹಶೀಲ್ದಾರನ್ನು ಬಂಧಿಸದಿದ್ದರೆ ಅಮಾನತುಗೊಳಿಸದಿದ್ದರೆ ಮುಂದಿನ ಕಾನೂನು ಹೋರಾಟ ಮಾಡಲಾಗುವುದು ಎಂದು ಜಿಲ್ಲಾಡಳಿತವನ್ನು ಅವರು ಒತ್ತಾಯಿಸಿದರು. ಇದೇ ವೇಳೆ ಮಾತನಾಡಿದ ವೇದಿಕೆಯ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಭಟ್ಟರಹಳ್ಳಿ ಹುಳಿಯಾರ್, ಸಬ್ ಇನ್ಸ್ಪೆಕ್ಟರ್ ಮೇಲೆ ಲಂಚ ಪ್ರಕರಣ ದಾಖಲಾಗಿದ್ದು ಇದುವರೆಗೆ ನಿಯಮದಂತೆ ಪಿಎಸ್ಐ ರನ್ನು ಅಮಾನತು ಮಾಡಿಲ್ಲ. ಜಿಲ್ಲೆಯಲ್ಲಿ ಆಡಳಿತ ಯಂತ್ರ ಕುಸಿದಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಕೆಆರ್ಎಸ್ ಪಕ್ಷದ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ರಘು ಜಾಣಗೆರೆ, ವೇದಿಕೆಯ ಗೌರವಾಧ್ಯಕ್ಷರಾದ ಮಲ್ಲಿಕಾರ್ಜುನ್, ಉಪಾಧ್ಯಕ್ಷ ಕುನಿಗಲ್ ನರಸಿಂಹಮೂರ್ತಿ, ಮಾಚನಹಳ್ಳಿ ಮುನಿರಾಜು, ಪಕ್ಷದ ಜಂಟಿ ಕಾರ್ಯದರ್ಶಿ ಕಾರ್ತಿಕ್ ಎಂ, ಜಿಲ್ಲಾಧ್ಯಕ್ಷ ಗಜೇಂದ್ರ ಕುಮಾರ್ ಗೌಡ, ನಗರ ಅಧ್ಯಕ್ಷರಾದ ದಿನೇಶ್ ಬಾಬು ಇತರರು ಹಾಜರಿದ್ದರು. ನಮ್ಮ ವೇದಿಕೆ ಮತ್ತು ನಮ್ಮ ಸಮಿತಿಯ ಉದ್ದೇಶಗಳೇನಂತಂದ್ರೆ, ಜಿಲ್ಲೆಯ ಯಾವುದೇ ಭೂಮಿ ವಸತಿ ಸಮಸ್ಯೆಗಳಾಗ್ಬೋದು ಅಥವಾ ಯಾವುದೇ ನೊಂದಂತ ವ್ಯಕ್ತಿಗಳು ಏನಾದರೂ ಸಮಸ್ಯೆಗಳನ್ನ ನಮ್ಮ ವೇದಿಕೆಗೆ ಮತ್ತು ಸಮಿತಿಗೆ ಗಮನಕ್ಕೆ ತಂದಾಗ ನಾವು ಸಂಪೂರ್ಣವಾಗಿ ಸ್ಪಂದಿಸುವಂತ ಕೆಲಸನ ನಮ್ಮ ವೇದಿಕೆ ಮತ್ತು ನಮ್ಮ ಸಮಿತಿ ಮಾಡ್ತಾ ಇದೆ. ಸೊ ಅದೇ ನಿಟ್ಟಿನಲ್ಲಿ ಕಳೆದ ಅಕ್ಟೋಬರ್ ತಿಂಗಳಲ್ಲಿ 1 ಬಾರಿ ಸಾಮಾಜಿಕ ಜಾಲತಾಣಗಳಲ್ಲಿ ನಾವು ಚಿಕ್ಕನಾಯಕನಹಳ್ಳಿ ಗುಂಡುತೋಪಿನಲ್ಲಿ ವಾಸವಾಗಿರ್ತಕ್ಕಂಥ ಅಲೆಮಾರಿ ಸಮುದಾಯಗಳು ಏನು ಅಲ್ಲಿ ಭಾರಿ ಮಳೆಗೆ ಸಿಲುಕಿ ಗುಡಿಸಲುಗಳಿಗೆಲ್ಲ ನೀರು ನುಗ್ಗಿದಂಥ ಕಾಲದಲ್ಲಿ, ಗುಡಿಸಲುಗಳಿಗೆ ನೀರು ಹಾಕಿದಂಥ ಕಾಲದಲ್ಲಿ ನಾವು ಒಂದು ಫೇಸ್ಬುಕ್ ಅಲ್ಲಿ ನಾವು ಅಲ್ಲಿನ ಸ್ಥಿತಿಗತಿಗಳನ್ನ, ಅಲ್ಲಿನ ಏನು ದುಸ್ಥಿತಿಗಳನ್ನ ನಾವು ಗಮನಿಸಿ ಅಕ್ಟೋಬರ್ 10ನೇ ತಾರೀಕು ನಾವು ಅಲ್ಲಿ ಸ್ಥಳಕ್ಕೆ ಹೋಗ್ತೇವೆ. ಒಂದು 8-10 ಜನ ಅಲ್ಲಿ ಸ್ಥಳಕ್ಕೆ ಹೋಗ್ತೇವೆ. ಸ್ಥಳಕ್ಕೆ ಹೋದಾಗ ಅಲ್ಲಿನ ಸ್ಥಿತಿಗತಿಗಳು ಬಹಳಷ್ಟು ಇದಿರುತ್ತೆ. ಅಲ್ಲಿ ನಿಂತ್ಕೊಳ್ಳೋಕ್ಕೂ ಕೂಡ ಆಗೋದಿಲ್ಲ, ಅಷ್ಟು ನೀರು ನಿಂತಿರುತ್ತೆ. ಅದನ್ನೆಲ್ಲ ಅವಲೋಕನ ಮಾಡ್ತೀವಿ, ನಾವು ಚರ್ಚೆ ಮಾಡ್ತೀವಿ. ಯಾಕಂದ್ರೆ ಆಕ್ಚುಲಿ ಅದು ಗುಂಡುತೋಪಲ್ಲಿ ಎನ್ಕ್ರೋಚ್ಮೆಂಟ್ ಮಾಡುವಂಥದ್ದು ಇಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಇದೆಲ್ಲ ಮೀಡಿಯಾದಲ್ಲಿ ರಿಪೋರ್ಟ್ ಆಗಿದೆ, ಅವ್ರು ಹೇಳ್ತಿರೋದೆಲ್ಲ ರಿಪೋರ್ಟ್ ಆಗಿದೆ. ಇಲ್ಲ ಇದು ಇವ್ರಿಗೆ ಕಾನೂನು ರೀತ್ಯ ಪರ್ಸನಲ್ BCR ಆಕ್ಟ್ ಅಲ್ಲಿ ಇವ್ರು ಕೇಸ್ ಹಾಕ್ಬೋದಾಗಿತ್ತು, ಕೋರ್ಟ್ಗೆ ಎಳೆದಾಡ್ಬೋದಾಗಿತ್ತು. ಈಗ ನಾವು ವಿಷಯ ಹೇಳಕ್ಕೆ ಬಿಡ್ತಾ ಇಲ್ವಲ್ಲ, ನೀವು ವಿಷಯ ಹೇಳಕ್ ಬಿಡಿ, ನಮ್ಗೆ ಅವಕಾಶ ಕೊಡಿ. ರೈಟಿಂಗ್ ಅದನ್ನ ಹೇಳ್ಬೇಕಲ್ಲ, ಎಕ್ಸ್ಪೋಸ್ ಮಾಡ್ಬೇಕಲ್ಲ. ರೈಟಿಂಗ್ ಅಲ್ಲಿ ಕೊಟ್ಬಿಟ್ಟಿದ್ರೆ ನಾವು ಪ್ರೆಸ್ ಮೀಟ್ ಕರೆಯೋದೇ ಅಂತ ಇರ್ತಿರ್ಲಿವಲ್ಲ. ಏನ್ ಗೊತ್ತಾ, ನೀವು ಸ್ಟಾರ್ಟಿಂಗ್ ಇಂದ ಹೇಳ್ಕೊಂಡ್ಬಿಡ್ಬೇಡಿ. ಯಾಕಂದ್ರೆ ನಿಮ್ದು ಪಾಯಿಂಟ್ ಏನಿಗೆ ಬರ್ತದೆ, ಕಾನೂನು ರೀತಿ ಹೋರಾಟ ಆಗ್ತಿರೋದು. ತೇಜಸ್ವಿ ಅವರು ಏನೋ ಅಬ್ಸೆಂಟ್ ಆಗಿದ್ದಾರೆ ಅಂತ ಹೇಳ್ತಾವ್ರೆ, ಅದ್ರ ಬಗ್ಗೆ ಮಾತಾಡಿ. ನಾವೀಗ ಪ್ರಶ್ನೆ ಕೇಳ್ತಾ ಇದ್ರು, ಹೋಗಿದ್ದೀರಿ, ಅವ್ರಿಗೆ ಗೊತ್ತಿಲ್ಲದೆ ಪ್ರಶ್ನೆ ಕೇಳ್ಬಾರ್ದು. ಅವ್ರಿಗೆ ಗೊತ್ತಿಲ್ಲ, ಅದಕ್ಕೆ ನಾನು ಹೇಳ್ತಿರೋದು ವಿಚಾರ ಪ್ರಶ್ನೆ ಕೇಳಬಾರ್ದು. ಅವ್ರು ಹೇಳ್ದಾಗ ಅವ್ರು ಹೇಳ್ದಾಗ ಅಲ್ಲ ಸರ್, ನಾವು ಹೇಳ್ದಾಗ ಕೇಳ್ತಿರೋದು. ಅವ್ರಿಗೆ ಸಮಯ ಇಲ್ಲ, ಪ್ರಶ್ನೆ ಕೇಳ್ತಾ ಹೌದು. ನೀವ್ ಯಾರು ಸರ್? ನಾವು ಪ್ರಶ್ನೆ ಕೇಳ್ತಾ ಅಣ್ಣ, ಏನ್ ಗೊತ್ತಾ ವಿಷಯ, ಪ್ರೆಸ್ ನೋಟ್ ಅಲ್ಲಿ ನೀವು ಆಲ್ರೆಡಿ ಕೊಟ್ಟಿದ್ದೀರಿ. ಅದನ್ನ ಮೀರಿದ್ ಏನ್ ಸ್ಟೆಪ್ ಆಗಿಲ್ಲ ಅನ್ನೋದು ಹೇಳಿದ್ರೆ ಬೆಟರ್ ಅಲ್ವಾ? ಅದಕ್ಕೆ ನಾನು ಅವ್ರಿಗೆ ಚುಚ್ಚಾಗಿ ಅಷ್ಟು ಎಷ್ಟು 24 ಗಂಟೆ ಒಳಗಡೆ FIR ಮಾಡಿಸಿದ್ದಾರೆ. ಈಗ PCR ಮುಂದುವರಿಸ್ತೀರಾ ಹೇಗೆ? ಈಗ ನಾವು ನೋಡ್ತೀವಿ. ಇದು ಒಳ್ಳೆ ಪ್ರಶ್ನೆ. ಇದು ನಾವೀಗ PCR ಕೋರ್ಟಲ್ಲೇ ಇದೆ. ಕೋರ್ಟು 7ನೇ ತಾರೀಕು ಡೇಟ್ ಕೊಟ್ಟಿದೆ, ದಿನಾಂಕ ಕೊಟ್ಟಿದೆ. ಈಗ ನಾವು ಅಲ್ಲಿನ ತನಿಖೆ ಇನ್ವೆಸ್ಟಿಗೇಷನ್ ಆಫೀಸರ್ IO ಯಾವ ತರ ಅದನ್ನ ಇದು ಮಾಡ್ತಾರೆ ಅದ್ರ ಮೇಲೆ ನಾವು ಮುಂದುವರಿತೀವಿ. ನಮ್ಮ ಹೋರಾಟ ನಿರಂತರವಾಗಿರುತ್ತೆ.
ಆ ನೊಂದ ಜನಗಳ ಪರವಾಗಿ. ಮತ್ತಾಮೇಲೆ ನಾನು ಪದೇ ಪದೇ ಹೇಳ್ತೀನಿ, ಮತ್ತೊಂದ್ಸರಿ ಹೇಳ್ತೀನಿ, ಏನಪ್ಪಾ ಅಂದ್ರೆ ಇಲ್ಲಿ ನಾವು ತಹಶೀಲ್ದಾರ್ ತೇಜಸ್ವಿನಿ ಅವರ ವಿರುದ್ಧ ಅಲ್ಲ, ಆ ದಂಡಾಧಿಕಾರಿಗಳ ಏನು ಸ್ಥಾನ ಇದೆ ಅವರ ವಿರುದ್ಧ ನಮ್ಮ ಹೋರಾಟ. ಇಷ್ಟು ಇದರ ಬಗ್ಗೆ ARC Private Limited. We are hiring. Dear all, we have openings for telecallers position. 0 to 2 years experience. Any education can apply. Gender male and female. Skills results driven, persistence, time management, customer service, understanding customer needs, prospecting skills, motivation for sales, handles rejection, professionalism and communications. Accident Relief Care Private Limited. Number 38 Chandrodaya, first floor, Antarasanahalli, Madhugiri Main Road, Tumkur. 572106. Phone 6366435958 96066666568. ARC Private Limited. Help when you need it most. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.